ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ವಿರುದ್ಧದ ಹೋರಾಟ ನಡೆಯುತ್ತಲೇ ಇದೆ. ಈ ನಡುವೆ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ವಿದೇಶಗಳಲ್ಲಿ ಸಿಲುಕಿರುವ ಮಂದಿ ಕೂಡ ತಾಯ್ನಾಡಿಗೆ ಬರೋದಕ್ಕೆ ಆರಂಭಿಸಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಸವಾಲು ಮತ್ತಷ್ಟು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ಸಮಾಲೋಚನಾ ಸಭೆ ಕೂಡ ನಡೆಯಿತು. ಹಾಗಿದ್ರೆ ಸಭೆಯಲ್ಲಿ ಆಗಿರುವಂತಹ ಚರ್ಚೆಗಳೇನು? ಇಲ್ಲಿದೆ ನೋಡಿ ಡೀಟೇಲ್ಡ್ ರಿಪೋರ್ಟ್. ದಕ್ಷಿಣ ಕನ್ನಡ ಸಹಿತ ಕರಾವಳಿ ಜಿಲ್ಲೆಗಳ ಮಂದಿ ಅನೇಕರು ವಿದೇಶಗಳಲ್ಲಿ ಸಿಲುಕಿದ್ದು ಇದೀಗ ತಾಯ್ನಾಡಿಗೆ ಮರಳುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಕಾಣುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಮತ್ತೊಂದು ಚಾಲೆಂಜ್. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ತೆಗೆದುಕೊಳ್ಳಬೇಕಿರುವ ಮುನ್ನೆಚ್ಚರಿಕಾ ಕ್ರಮಗಳು, ವ್ಯವಸ್ಥೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಂಸದರ ಉಪಸ್ಥಿತಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಹೊರ ರಾಜ್ಯಗಳಿಂದ ಬರಲಿಚ್ಛಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ ಆಯಾ ತಾಲೂಕುಗಳಲ್ಲಿ ಕ್ವಾರಂಟೈನ್ಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ನಾಳೆಯಿಂದಲೇ ಸಭೆ ನಡೆಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸೂಚನೆ ನೀಡಿದರು. ಹೆಚ್ಚು ಅನುಕೂಲ ಅಂತ ನಮಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಆಗಬೇಕು, ಇದೆಲ್ಲ ಇದೆಯಲ್ಲ. ಅಲ್ಲಿ ಯಾವ್ದಾದ್ರು ಕಟ್ಟಡ ಇದ್ರೆ, ಯಾವುದೋ ಒಂದು ಶಾಲೆ ಇದ್ರೆ, ಯಾವುದೋ ಒಂದು ಹೋಟೆಲ್ ಇದ್ರೆ, ದೊಡ್ಡ ಹೋಟೆಲ್ ಇದ್ರೆ ಶಾಸಕರು ಮಾತಾಡಿದ್ರೆ ಮಾತ್ರ ಮಾಡ್ತಾರೆ, ಬಿಡುದಿಲ್ಲ, ಬೇರೆ ಅಧಿಕಾರಿ ಬಿಡುದಿಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಜಿಲ್ಲೆಗೆ ಬಂದು ಬರಬಹುದಾದಂತಹ ವ್ಯಕ್ತಿಗಳ ತಕ್ಷಣದ ಪಟ್ಟಿಯನ್ನು ನೀವು ಶಾಸಕರು ಕೂಡ ತಗೊಂಡು ಅವ್ರ ಜೊತೆಯಲ್ಲಿ ನಮ್ಮ ಅಧಿಕಾರಿ ಜೊತೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡಿದ್ರೆ ನಮ್ಮ ಹೆಚ್ಚು. ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ತವರಿಗೆ ಆಗಮಿಸಲು ಸೇವಾ ಸಿಂಧುವಿನಲ್ಲಿ 6,092 ಅರ್ಜಿಗಳು ಸಲ್ಲಿಕೆಯಾಗಿವೆ. ಒಂದು ಅರ್ಜಿಯಲ್ಲಿ ಕನಿಷ್ಠ 3 ರಿಂದ 5 ಮಂದಿಯಂತೆ 25,000 ಜನರಿರಬಹುದು. ಇವರಿಗೆ ಸರ್ಕಾರದ ವತಿಯಿಂದ ಸಾಂಸ್ಥಿಕವಾಗಿ ಕ್ವಾರಂಟೈನ್ಗೊಳಪಡಿಸಲು ಸಿದ್ಧತೆಗಳು ನಡೆಯುತ್ತಿವೆ ಎಂದು ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸಭೆಗೆ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭ ತಾಲೂಕುವಾರು ಲಭ್ಯವಿರುವ ಹೋಟೆಲ್, ಸಂಸ್ಥೆಗಳ ಮಾಹಿತಿಯನ್ನ ತಹಶೀಲ್ದಾರ್ರಿಂದ ಕೋರಲಾಯಿತು. ಸಲ್ಲಿಕೆಯಾದ ಅರ್ಜಿಗಳಿಗೆ ಪೂರಕವಾಗಿ ಕ್ವಾರಂಟೈನ್ಗೆ ಒಳಪಡಿಸಲು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಹಾಗೂ ಸೌಲಭ್ಯಗಳ ಅಗತ್ಯವಿರುವುದರಿಂದ ಶಾಸಕರು ಹಾಗೂ ಅಧಿಕಾರಿಗಳ ನಡುವೆ ಸುದೀರ್ಘ ಚರ್ಚೆ ನಡೆಯಿತು. ಈಗ ಗರ್ಭಿಣಿಯರಿಗೆ ಮನೆಯೇ ಬೇಕು, ಕ್ವಾರಂಟೈನ್ ಮಾಡಬೇಕು ಅಂತ ಸರ್ಕಾರದ ಅನುಮತಿ ತಗೊಳ್ಬೇಕು, ಯೋಚನೆ ಮಾಡಬೇಕು. ಅದನ್ನು ಬಿಟ್ಟರೆ ಅವರೇ ನಾವು ವೆಚ್ಚ ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಹೋಟೆಲ್ ಅಲ್ಲಿ ಮಾಡ್ಬೋದಲ್ಲ. ತುಂಬಾ ಆರ್ಥಿಕವಾಗಿ ಶಕ್ತಿ ಕಡಿಮೆ ಇದೆ ಅಂತ ಹೇಳೋದು ವ್ಯವಸ್ಥೆ ಮಾಡಬೇಕು. ಇನ್ನು ಹೊರ ರಾಜ್ಯಗಳಿಂದ ಬರುವವರು ತಮ್ಮ ಮನೆ ಅಥವಾ ಸಂಬಂಧಿಕರ ಮನೆಗಳಲ್ಲಿ ಪ್ರತ್ಯೇಕವಾಗಿ ಕ್ವಾರಂಟೈನ್ಗೆ ಒಳಪಡಿಸಲು ಇಚ್ಛಿಸಿದರೆ ಸೂಕ್ತ ಕ್ರಮಗಳೊಂದಿಗೆ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಮಾತ್ರವಲ್ಲದೆ ಜಿಲ್ಲಾಡಳಿತ ಖಾಲಿ ಮನೆ, ಫ್ಲಾಟ್ಗಳಿರುವವರು ನಮ್ಮವರ ಕ್ವಾರಂಟೈನ್ಗಾಗಿ ಒದಗಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಬಹುದು ಎಂದು ಶಾಸಕ ಖಾದರ್ ಸಲಹೆಯನ್ನ ನೀಡಿದರು. ಹೊರ ರಾಜ್ಯಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗರ್ಭಿಣಿಯರು ಆಗಮಿಸುವುದರಿಂದ ಅವರಿಗೆ ಹೋಮ್ ಕ್ವಾರಂಟೈನ್ಗೆ ಆದ್ಯತೆ ನೀಡಬೇಕು ಎಂದು ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ ಅಭಿಪ್ರಾಯಿಸಿದರು. ಶಾಸಕ ವೇದವ್ಯಾಸ್ ಕಾಮತ್ ಜಿಲ್ಲೆಯ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳನ್ನು ಕೂಡ ಬಳಸಿಕೊಳ್ಳಲು ಕ್ರಮ ಅಗತ್ಯವಿದೆ ಎಂದರು. ಉಳಿದ ಶಾಸಕರು ಇದಕ್ಕೆ ಧ್ವನಿಗೂಡಿಸಿದರು. ಜಿಲ್ಲಾಡಳಿತದಿಂದ ಕ್ವಾರಂಟೈನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ. ಅದರ ನಂತರ ಈಗ 30-40 ಹೋಟೆಲ್ಗಳು ಮಂಗಳೂರು ತಾಲೂಕಿನಲ್ಲಿ ಈಗ ಹೊರ ರಾಜ್ಯದಿಂದ ಅವರಿಗೆ ಕೆಪಾಸಿಟಿ ಇದ್ದರೆ ಅವರು ನಿಲ್ಲಬಹುದು ಅಂತೇಳಿ ಅದನ್ನು ಕೂಡ ಈಗ ಓಕೆ ಮಾಡ್ತಾರೆ. ಅದರಲ್ಲಿ ಎಷ್ಟು ಸಂಖ್ಯೆ ಆಗ್ತದೆ ಈಗ ನೋಡಬೇಕು. ಅದಲ್ಲದೆ ಕೆಲವು ಇನ್ಸ್ಟಿಟ್ಯೂಷನ್ಗಳಿಗೆ ಹಾಸ್ಟೆಲ್ನಿಂದ ಇರುವಂಥ ಮಕ್ಕಳಿಗೆಲ್ಲ ಕಳಿಸಿ ಆಗಿದೆ. ಅಂಥ ಇನ್ಸ್ಟಿಟ್ಯೂಷನ್ಗಳಿಗೂ ಕೂಡ ಜಿಲ್ಲಾಡಳಿತದಿಂದ ಇಲ್ಲ ಮಂತ್ರಿಗಳು ಯಾರಾದರೂ ಮೀಟಿಂಗ್ ಮಾಡಿದರೆ ಇನ್ಸ್ಟಿಟ್ಯೂಷನ್ನಲ್ಲಿ ಪ್ರಸ್ತುತ ಹೊರ ರಾಜ್ಯದಿಂದ ಬರುವವರಿಗೆ ಜಿಲ್ಲಾಡಳಿತ ನಿಗದಿಪಡಿಸಿದಲ್ಲಿಯೇ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಗರ್ಭಿಣಿಯರು, ವಿಕಲಚೇತನರು ಸೇರಿದಂತೆ ತುರ್ತು ಸಂದರ್ಭದಲ್ಲಿ ಹೋಮ್ ಕ್ವಾರಂಟೈನ್ ವ್ಯವಸ್ಥೆಗೆ ಸರ್ಕಾರದ ಬಳಿ ಚರ್ಚಿಸಿ ನಿರ್ಧರಿಸಲಾಗುವುದೆಂದು ಸಚಿವ ಕೋಟಾ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಡಾಕ್ಟರ್ ಪಿಎಸ್ ಹರ್ಷ ಪ್ರತಿಕ್ರಿಯಿಸಿ, ಕ್ವಾರಂಟೈನ್ಗೆ ಒಳಪಡಿಸುವಾಗ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆಯೊಂದಿಗೆ ಸೌಲಭ್ಯ ಕಲ್ಪಿಸುವುದು ಅತ್ಯಗತ್ಯ. ಒಂದು
ವೇಳೆ ಒಂದೇ ಮನೆಯವರಾಗಿದ್ದು ಕೂಡ ಒಂದೇ ಶೌಚಾಲಯ ಬಳಕೆ ಮಾಡುವ ಸಂದರ್ಭ ಸೋಂಕು ಇದ್ದಲ್ಲಿ ಅದರಿಂದ ಇತರರಿಗೆ ಹರಡುವ ಸಾಧ್ಯತೆ ಇರುವುದರಿಂದ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇದು ತುರ್ತು ಸಂದರ್ಭವಾದ ಕಾರಣ ಖಾಸಗಿ ಹಾಸ್ಟೆಲ್, ಶಿಕ್ಷಣ ಸಂಸ್ಥೆಗಳ ರೂಮ್ಗಳನ್ನು ಪಡೆಯುವಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಒಬ್ಬ ಮನುಷ್ಯನಿಗೆ ಒಂದು ರೂಮು ಒಂದು ಟಾಯ್ಲೆಟ್ ಇಲ್ಲ ಅಂದರೆ ಫಾಸ್ಟ್ ಕಟ್ಟಿಂಗ್ ಆಫ್ ಡಿಸೀಸ್ ಏನಾಗ್ತದೆ. ಒಂದು ಟಾಯ್ಲೆಟ್ನ 6-7 ಜನ ಬರ್ತಿದೆ ಸರ್, ಅದರಲ್ಲಿ ಯಾರಾದ್ರು ಒಬ್ಬ ಬಾಗಿಲು ಬಂದರೆ 6-7 ಜನಕ್ಕೆ ಆಗ್ತದೆ. ಮತ್ತೆ ಅಲ್ಲಿರೋ ಆ ಡಿಸೀಸ್ ಎಲ್ಲರಿಗೂ ವಸ್ತದೆ ಸರ್. ನನ್ನ ರಿಕ್ವೆಸ್ಟ್ ಸರ್ ತಮಗೆ, ಬೇಸಿಕಲಿ ಈಗ ಹೊರಗಡೆ ದೇಶದಿಂದ ಬರೋದು ಏನಿದೆ ಸರ್, ಅದ್ರ ಮೇಲೆ ನಮ್ಗೆ ಯಾವುದೇ ಕಂಟ್ರೋಲ್ ಇಲ್ಲ. ಆ ಸಂಖ್ಯೆಗೆ ಫಸ್ಟು ನಾವು ಫಿಲಪ್ ಮಾಡ್ಕೋಬೇಕು ಸರ್. ಈ ಇದರಲ್ಲಿ ಸಿ ರೂಟ್ನಲ್ಲಿ ತಂದುಬಿಡ್ತಿದ್ದಾರೆ ಸರ್, ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ. ಈ ಬಗ್ಗೆ ಸುದೀರ್ಘ ಚರ್ಚೆಯ ಬಳಿಕ ಆಯಾ ತಾಲೂಕುಗಳಲ್ಲಿ ಲಭ್ಯವಿರುವ ವ್ಯವಸ್ಥೆಗಳ ಬಗ್ಗೆ ಸ್ಥಳೀಯ ತಹಶೀಲ್ದಾರ್, ಆರೋಗ್ಯ ಅಧಿಕಾರಿಗಳು, ಶಾಸಕರ ನೇತೃತ್ವದಲ್ಲಿ ನಿರ್ಧಾರ ಕೈಗೊಳ್ಳುವಂತೆ ಸೂಚಿಸಿದ ಕೋಟ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾಡಳಿತದಿಂದ ಮಾಡಲಾಗುವ ಸಾಂಸ್ಥಿಕ ಕ್ವಾರಂಟೈನ್ ಉಚಿತವಾಗಿರುತ್ತದೆ. ಉಳಿದಂತೆ ಸ್ಥಳೀಯ ನಿಗದಿತ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳಲು ಬಯಸುವವರಿಗೆ ಈಗಾಗಲೇ ವಿದೇಶಗಳಿಂದ ಆಗಮಿಸುವವರಿಗೆ ಮಾಡಿರುವಂತೆ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದೇ ವೇಳೆ ಫಸ್ಟ್ ನ್ಯೂರೋ ಸೋಂಕಿನ ಮೂಲದ ವರದಿಯ ಬಗ್ಗೆಯೂ ವಿಸ್ತೃತ ಚರ್ಚೆ ನಡೆಯಿತು. ಈ ವೇಳೆ ಸೋಂಕಿನ ಮೂಲ ಶೋಧನೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಜೊತೆಗೆ ವಿದ್ಯುತ್ ಬಿಲ್ ಏರಿಕೆ ವಿಚಾರದ ಬಗ್ಗೆಯೂ ಚರ್ಚೆ ನಡೆಯಿತು. ಈ ಮೂಲಕ ಸುದೀರ್ಘವಾಗಿ ನಡೆದ ಸಭೆಗೆ ತೆರೆಬಿತ್ತು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.